ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ಸ್ಯಾಟರ್ಡೆ, ಅಮ್ಮನದ್ದು ವ್ಯಾಕ್ಸಿನೇಷನ್ ಆಗಿ ಈಗ ಕುತ್ಕೊಂಡಿದ್ದಾರೆ. ಹೇಗಾಗ್ತಾ ಉಂಟಮ್ಮ ವ್ಯಾಕ್ಸಿನ್ ತಗೊಂಡು? ಗೊತ್ತಾಗುದಿಲ್ಲ, ಹಾಗೇನು ತೊಂದ್ರೆ ಇಲ್ಲ. ಹಾ, ಇನ್ನು ನಾಳೆ ನೋಡ್ಬೇಕು. ಕೈ ನೋವು ಉಂಟಾ? ಸ್ವಲ್ಪ ಹೌದಾ, ಹಾಗೇನು ಅಷ್ಟೇನು ಇದಾಗುದಿಲ್ಲ. ನಮ್ಗೆ ಹಾಗೆ ಎಣಿಸುದು, ಏನು ಫೀಲಿಂಗ್ ಆಗುದು ಅಂತ ನಿಮ್ಗೆಲ್ಲ ಇದೆ. ನಾಳೆ ಬೆಳಿಗ್ಗೆ ತನಕ ನೋಡ್ಬೇಕು. ಸೊ ಇವತ್ತಿನ ವ್ಲಾಗ್ ಸಾಯಂಕಾಲದ ಚಾದೊಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕೊಕ್ಕರ್ ಮೀನ್ ತಂದಿದ್ದೇನೆ, ಫ್ರೈ ಮಾಡ್ಬೇಕೀಗ. ಎಷ್ಟು ದೊಡ್ಡ ದೊಡ್ಡ ನೋಡಿ. ಅದೆಲ್ಲ ಸಣ್ಣದಿರೋದು ಸೈಜ್ ಅಲ್ಲಿ? ಇಲ್ಲ, ದೊಡ್ಡ ಇರ್ತದೆ. ಆಟಿ ಅಮಾವಾಸ್ಯೆ ನಮ್ ಕಡೆ ಎಲ್ಲ ಕಷಾಯ ಎಲ್ಲ ಮಾಡ್ತಾರೆ. ಆಮೇಲೆ ಕಷಾಯ ಕುಡ್ದು ಬ್ರೇಕ್ಫಾಸ್ಟಿಗೆ ಮೆಂತೆದ್ದು ಗಂಜಿ. ಬಟ್ ನಾವಿಲ್ಲಿ ಮಾಡ್ಲಿಲ್ಲ, ಯಾಕಂದ್ರೆ ಒಂದಂತೂ ನನ್ಗೆ ಅದು ಕಷಾಯ ಹೇಗೆ ಮಾಡೋದು ಕರೆಕ್ಟ್ ಎಲ್ಲ ಬರುದಿಲ್ಲ. ಅಮ್ಮನೇ ಮಾಡೋದು ನನ್ನ ಅಮ್ಮ. ಮತ್ತೆ ಇಲ್ಲಿ ಇವ್ರು ಕುಡಿಯೋದಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಕಷಾಯ ಕುಡಿಯೋದೇ ಇಲ್ಲ. ಸೊ ನನ್ನಮ್ಮವೇ ಬೆಳಿಗ್ಗೆ ಮಾಡಿ ಕಳಿಸ್ತಿದ್ರು. ಬಟ್ ಈ ಸಲ ನಾನೇ ಬೇಡ ಹೇಳಿದೆ. ಸೊ ಇವಾಗ ಮಧ್ಯಾಹ್ನ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಲಂಚಿಗೆ. ಆಗ ತೋರಿಸಿದಲ್ಲ ಅದು ದೊಡ್ಡ ಫಿಶ್, ಅದರಲ್ಲಿ 4 ಪೀಸ್ ಆಯ್ತು. 2 ಪೀಸ್ ಈಗ ಮಾಡ್ತಾ ಇದ್ದೇನೆ. ಇದು 300 ಅದು 300 ರುಪೀಸ್. ಇದು ಒಂದು ಫಿಶ್. ಅದು 4 ತುಂಡಾಗಿದೆ. ಸ್ವಲ್ಪ ಅದಕ್ಕೆ ಚೂರು ತಿನ್ಬೇಕು. ನಿನ್ನೆ ವ್ಯಾಕ್ಸಿನ್ ತಗೊಂಡ್ ಬಂದು ಸ್ವಲ್ಪ ಡೌನ್ ಇದ್ದಾರೆ. ಇವತ್ತು ಕೈನು ಜೋರ್ನು ಕೈನು ಮತ್ತೆ ಏನು ಸ್ವಲ್ಪ ಮೈ ಬಿಸಿ ಆದ ಉಂಟು, ಲೈಟ್ ತಲೆನು ಲೈಟ್ ಆಗಿ ಸ್ವಲ್ಪ ವೀಕ್ನೆಸ್ ಮಾಡಲ್ಲ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಈ ವ್ಲಾಗ್ ಅನ್ನ ನಾನು ನಿನ್ನೆ ಶೂಟ್ ಮಾಡಿದ್ದೇನೆ. ಬಟ್ ಇವತ್ತು ಕೂಡ ರಾತ್ರಿ 8 ಗಂಟೆ ಆಯ್ತು. ಏನು ಕೂಡ ಜಾಸ್ತಿ ವ್ಲಾಗಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಒಂದಂತೂ ಮನೆದು ಫುಲ್ ಕೆಲಸ ಇದ್ದಿತ್ತು. ಅತ್ತೆ ಕೂಡ ತುಂಬಾ ಡೌನ್ ಇದ್ದಾರೆ. ಅವರಿಗೆ ನಿನ್ನೆ ವ್ಯಾಕ್ಸಿನ್ ತಕೊಂಡಿದ್ರು. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದ್ದೆ ನಿಮ್ಗೆ ವ್ಯಾಕ್ಸಿನಿಗೆ ಹೋಗುದವರು. ಇವತ್ತು ಬೆಳಿಗ್ಗೆ ಸ್ವಲ್ಪ ಅವರಿಗೆ ಬಾಡಿ ಪೇನ್ ಮತ್ತೆ ಕೈ ಎಲ್ಲ ಪೇನ್ ಇದ್ದಿತ್ತು. ಫೀವರ್ ಇರ್ಲಿಲ್ಲ, ಬಟ್ ಇವಾಗ ತುಂಬಾನೇ ಫೀವರ್ ಇದೆ. ಈಗ ಟೆಂಪರೇಚರ್ ನೋಡುವಾಗ 102.5 ಹೈನ ಇದ್ದಿತ್ತು. ಸೊ ಅವರು ಫುಲ್ ಡೇ ರೆಸ್ಟ್ ಮಾಡ್ತಾ ಇದ್ರು. ಸೊ ನನ್ಗೂ ಕೂಡ ಮನೆಯದ್ದೇ ಕೆಲಸ ಆಯ್ತು. ಆಮೇಲೆ ನನ್ಗೂ ಸುಸ್ತಾಯ್ತಂತ ಮಲ್ಕೊಂಡ್ಬಿಟ್ಟೆ, ಜಾಸ್ತಿ ವ್ಲಾಗಿಂಗ್ ಮಾಡ್ಲಿಲ್ಲ. ಐಸ್ ಕ್ರೀಮ್ ಟೈಮ್. ನಾವಿವಾಗ ಫುಡ್ ಬ್ಲಾಗ್ ನೋಡ್ತಾ ಇದ್ದೇವೆ. ಸೊ ನಮ್ಮಿಬ್ರದ್ದು ಸಿಮಿಲಾರಿಟಿ ಏನಂದ್ರೆ, ಒಂದು ಟ್ರಾವೆಲ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಗಿಬ್ರಿಗೂ. ಆಮೇಲೆ ಇನ್ನೊಂದಂದ್ರೆ ಎಲ್ಲಿ ಹೋದಲ್ಲೆಲ್ಲ ಡಿಫ್ರೆಂಟ್ ಫುಡ್ ಟ್ರೈ ಮಾಡೋದು. ಸೊ ಇಲ್ಲಿ ಉಡುಪಿಯಲ್ಲಿ ಕೂಡ ಅಷ್ಟೇ. ಮೊದ್ಲೆಲ್ಲ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಎಲ್ಲಿ ಹೊಸ ರೆಸ್ಟೋರೆಂಟ್ ಆದ್ರೂ ಸಹ ಅಲ್ಲಿ ನಾವು ಟ್ರೈ ಮಾಡ್ತಿದ್ವಿ ಫುಡ್ ಅನ್ನ. ಬಟ್ ಇವಾಗ ಸ್ವಲ್ಪ ಈ ಲಾಕ್ ಡೌನ್ ಇಂದೆಲ್ಲ ನಿಂತೋಗಿದೆ. ಮತ್ತೆ ಇನ್ನೊಂದಂದ್ರೆ ನಾವು ಯಾವಾಗ್ಲೂ ಜಾಸ್ತಿ ಇಬ್ರು ಕುತ್ಕೊಂಡು ಏನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡುವಂತ ಡಿಸೈಡ್ ಮಾಡಿದ್ರೆ ನಮ್ದು ಇಬ್ರದ್ದು ಒಂದೇ ಆಪ್ಷನ್ ಇರೋದು ಫುಡ್ ಬ್ಲಾಗ್ ನೋಡೋದು ನಾವು. ಬೇರೆ ಬೇರೆ ನಾರ್ತ್ ಇದ್ದು, ಸೌತ್ ಇದ್ದು, ಆಮೇಲೆ ಫಾರಿನ್ ಕಂಟ್ರೀಸ್ ಇದೆಲ್ಲ ಅದನ್ನ ನೋಡುವಾಗ ಮತ್ತೆ ಫುಲ್ ಟೆಂಪ್ಟಿಂಗ್ ಆಗ್ತದೆ, ಕ್ರೇವಿಂಗ್ಸ್ ಆಗ್ತದೆ ಅವಾಗ ತಿನ್ನು ಅಂತ ಅಲ್ಲ. ಹಾ, ಅದೇ ಹೀಗಿದೆಲ್ಲ ಫುಡ್ ಬ್ಲಾಗ್ಸ್ ಎಲ್ಲ ನೋಡುವ ಮತ್ತೆ ನಮ್ಗೆ ಸೆಣಿಸ್ತದೆ ನಾವ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ನೋಡುವ. ಈ ಫಸ್ಟಿಗೆ ಕೊರೋನಾ ಎಲ್ಲ ಮುಗಿಬೇಕು, ಯಾಕಂದ್ರೆ ಹೊರಗೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಇವಾಗ ಅಷ್ಟು ಸಾಧ್ಯ ಇಲ್ಲ. ಸೊ ಕೊರೋನಾ ಎಲ್ಲ ಮುಗ್ದ ನಂತರ ಮೋಸ್ಟ್ಲಿ ನಾವು ಎಣಿಸ್ತಾ ಇದ್ದೇವೆ ಅಲ್ಲ. ನಮ್ಗಿದು ಮೊದ್ಲಿಂದ ತುಂಬಾ ಇಷ್ಟ ಇದೆ ಫುಡ್ ಬ್ಲಾಗ್ ಚಾಲು ಮಾಡ್ಬೇಕಂತ. ನಾವ್ ಈ ಚಾನಲ್ ಅಲ್ಲಿ ಕೂಡ ಒಂದು ಬಾರ್ಬಿಕ್ಯೂ ನೇಷನ್ ಇದು ಫುಡ್ ಬ್ಲಾಗ್ ಮಾಡಿದ್ವಿ. ಮತ್ತೆ ಅದರ ನಂತರ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನೋಡುವ, ಯಾವಾಗ್ಲಾದ್ರೂ ಫ್ಯೂಚರ್ ಅಲ್ಲಿ ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ಫುಡ್ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತೇವೆ. ನೋಡಿ, ಇವಾಗ ಕೂಡ ಫುಡ್ ಬ್ಲಾಗ್ ನೋಡ್ತಾ ಇದ್ದೇವೆ. ಇದು ಆಕ್ಚುಲಿ ಮೋಸ್ಟ್ಲಿ ಬಾಂಬೆದಿರ್ಬೇಕು ಅಲ್ವಾ? ಅದೇ ಎಷ್ಟು ಚೆನ್ನಾಗಿ ತೋರ್ತಾ ಉಂಟು ನೋಡಿ. ಸೊ ನಮ್ ಹಾಗೆ ಬೇರೆ ಯಾರಾದ್ರೂ ಇದ್ದೀರಾ ಹೇಳಿ, ಫುಡ್ ಬ್ಲಾಗ್ಸ್ ಲೈಕ್ ಮಾಡುವವರು? ಇಬ್ರು ಕಪಲ್ಸ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಫುಡ್ ಬ್ಲಾಗ್ಸ್ ನೋಡುವವರು ಯಾರಾದ್ರೂ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ತುಂಬಾ ಹೊತ್ತು ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರು ನೋಡಿ, ಅವ್ರ ಹತ್ರ ಆಫೀಸ್ ಚೇರ್ ಅಂದ್ರೆ ಪ್ರಾಪರ್ ಆಫೀಸ್ ಚೇರ್ ಇಲ್ದಿದ್ರೆ ನೀವು ಈ ತರ ಒಂದು ಬ್ಯಾಕ್ ಸಪೋರ್ಟ್ ಅನ್ನ ಯೂಸ್ ಮಾಡಬಹುದು. ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಕೆಲವರಿಗೆ ತುಂಬಾ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರ್ತದೆ. ಸೊ ಇದು ನಮ್ಗೆ ಬೆನ್ನಿಗೆ ತುಂಬಾನೇ ಸಪೋರ್ಟ್ ಮಾಡ್ತದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಮೆಝಾನ್ ಅಲ್ಲಿ ತಕೊಂಡಿದ್ದು ನಾನು. ನನಗೆ ತುಂಬಾ ಇದು ಒಳ್ಳೇದಾಯ್ತು. ಸೊ ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಯಾರಿಗಾದ್ರೂ ಬೇಕಿದ್ರೆ ನಾನು ಇದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ನೋಡಿ, ಈ ತರ ಬರ್ತದೆ. ಇಲ್ಲಿ ಹಿಂದ್ಗಡೆ ಒಂದು ಬೆಲ್ಟ್ ತರ ಇದೆ. ಅದನ್ನ ಬರೀ ಹೀಗೆ ಸಿಕ್ಸಿದ್ರೆ ಆಯ್ತು. ಯಾವ ಚೇರಿಗೂ ಕೂಡ ಇದು ಫಿಟ್ ಆಗ್ತದೆ. ನೀವು ಕಾರಿಗೂ ಕೂಡ ಇದನ್ನ ಹಾಕೊಳ್ಬಹುದು. ಸೊ ಯಾರಿಗಾದ್ರೂ ಬೇಕಿದ್ರೆ ಚೆಕ್ ಮಾಡಿ.